ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಖಿತ್ ಪುತ್ತೂರು ವ್ಲಾಗ್ಸ್. ಎಸ್ RCB ವರ್ಸಸ್ RR ಮ್ಯಾಚ್. ವಾಟ್ ಅ ಮ್ಯಾಚ್ ಗುರು. ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು. ನಮ್ಮ RCB ಅವರು ಹೆಂಗೆ ಹೊಡೆದು ಅಂದರೆ ನಾಯಿಗೆ ಹೊಡೆದಂಗೆ ಹೊಡೆದ್ರು. ಏನೋ ಅಷ್ಟೊಂದು ಜೋಶೇ ಇರಲಿಲ್ಲ. ಏನೋ ಮ್ಯಾಚ್ ಯಾವಾಗಲೂ ಮ್ಯಾಚ್ನ ಕುತ್ತಿಗೆವರೆಗೆ ತಡ್ತಾರೆ, ಬಟ್ ಇವತ್ತು ಆರಾಮ್ಸೆ ವಿನ್ ಆಗಿದ್ರು. ಟಾಸ್ ಗೆದ್ದಂಥ ನಮ್ಮ RCB ಫಸ್ಟ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ. RR ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯಶಸ್ವಿ ಜೈಸ್ವಾಲ್, ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ರವರು ಬಂದರೆ ಜೈಸ್ವಾಲ್ ಒಳ್ಳೆ ಬ್ಯಾಟಿಂಗ್ ಅನ್ನು ಮಾಡ್ತಾರೆ. 47 ಬಾಲಲ್ಲಿ 75 ರನ್ ಹೊಡಿತಾರೆ. ಅದೇ ರೀತಿಯಲ್ಲಿ ಸ್ಯಾಮ್ಸನ್ 19 ಬಾಲಲ್ಲಿ 15 ರನ್ ಹೊಡಿತಾರೆ. ಮತ್ತೆ ಬಂದಂಥ ರಿಯಾನ್ ಪರಾಗ್ 22 ಬಾಲಲ್ಲಿ 30 ರನ್ ಹೊಡಿತಾರೆ. ಅದೇ ರೀತಿಯಲ್ಲಿ ಧ್ರುವ್ ಜುರೇಲ್ ಬರ್ತಾರೆ, 23 ಬಾಲಲ್ಲಿ 35 ರನ್ ಹೊಡಿತಾರೆ. ಹೆಟ್ಮಾಯರ್ 8ರಲ್ಲಿ 9, ನಿತೀಶ್ ರಾಣಾ 1 ಬಾಲಲ್ಲಿ 4 ರನ್ ಹೊಡಿತಾರೆ. ಅದೇ ರೀತಿ ಫೈನಲ್ ಆಗಿ RR ರಾಜಸ್ಥಾನ್ ರಾಯಲ್ಸ್ ತಂಡ 173ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ನಮ್ಮ ಬೌಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಭುವನೇಶ್ವರ್ ಕುಮಾರ್ ಅವರು 4 ಓವರನ್ನು ಮಾಡ್ತಾರೆ, 32 ರನ್ ಕೊಡ್ತಾರೆ. ಅದೇ ರೀತಿಯಲ್ಲಿ 1 ವಿಕೆಟನ್ನು ತೆಗಿತಾರೆ. ಯಶ್ ದಯಾಳ್ ರವರು ಕೂಡ 4 ಓವರ್ ಮಾಡ್ತಾರೆ, 36 ರನ್ ಕೊಡ್ತಾರೆ, 1 ವಿಕೆಟ್ನ ತೆಗೆದುಕೊಳ್ತಾರೆ. ಹಜಲ್ವುಡ್ 3 ಓವರ್ ಮಾಡ್ತಾರೆ, 26 ರನ್ ಕೊಡ್ತಾರೆ, 1 ವಿಕೆಟ್ನ ತೆಗಿತಾರೆ. ಕೃಣಾಲ್ ಪಾಂಡ್ಯ 4 ಓವರ್ ಮಾಡ್ತಾರೆ, 29 ರನ್ ಕೊಡ್ತಾರೆ, 1 ವಿಕೆಟನ್ನು ತೆಗಿತಾರೆ. ಲಿವಿಂಗ್ಸ್ಟನ್ ಕೂಡ 1 ಓವರ್ ಮಾಡಿ 8 ರನ್ನನ್ನು ಕೊಡ್ತಾರೆ. ಸುಯೇಶ್ ಶರ್ಮಾ 4 ಓವರ್ ಮಾಡ್ತಾರೆ, 39 ರನ್ನನ್ನು ಕೊಡ್ತಾರೆ. ಫೈನಲ್ ಆಗಿ RR ತಂಡ 173 ಹೊಡೆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಫಿಲ್ ಸಾಲ್ಟ್, ಅದೇ ರೀತಿಯಲ್ಲಿ ಕಿಂಗ್ ಕೊಹ್ಲಿ ಅವರು ಬಂದರೆ ಒಳ್ಳೆ ರೀತಿಯಾದಂತಹ ಓಪನಿಂಗ್ ಸಿಗ್ತದೆ. ಫಿಲ್ ಸಾಲ್ಟ್ ರವರು ಬ್ಯಾಟಿಂಗ್ ಅಂತೂ ವಾಟ್ ಅ ಬ್ಯಾಟಿಂಗ್, ಸೂಪರ್ ಬ್ಯಾಟಿಂಗ್. ಫಿಲ್ ಸಾಲ್ಟ್ ರವರು 33 ಬಾಲಲ್ಲಿ 65 ರನ್ನನ್ನು ಹೊಡಿತಾರೆ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಏನೋ ಒಂದು ಲಕ್ ಅಂತ ಹೇಳ್ಬೋದು. ಒಂದು ಕ್ಯಾಚ್ ಏನು 1-2 ಕ್ಯಾಚ್ ಡ್ರಾಪ್ ಮಾಡಿದ್ರು, ಅದೇ ಅವರಿಗೆ ತುಂಬ ಲಕ್ಕಿ ಅಂತ ಅನಿಸ್ತಾ ಇದೆ. ಬಟ್ ಒಳ್ಳೆ ಬ್ಯಾಟಿಂಗ್, 5 4 6 ಸಿಕ್ಸರನ್ನು ಹೊಡಿತಾರೆ. ಸ್ಟ್ರೈಕ್ ರೇಟ್ ನೋಡಿದರೆ 196 ಇದೆ ಫಿಲ್ ಸಾಲ್ಟ್ ರವರು. ಅದೇ ರೀತಿಯಲ್ಲಿ ನಮ್ಮ ಕಿಂಗ್ ಕೊಹ್ಲಿ ನಾಟ್ಔಟ್ 45 ಬಾಲಲ್ಲಿ 62 ಹೊಡಿತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಿಂಗ್ ಕೊಹ್ಲಿ ಅವ್ರದ್ದೊಂದು ಕ್ಯಾಚ್ ಇರುತ್ತೆ, ಬಟ್ ಅದನ್ನು ರಿಯಾನ್ ಪರಾಗ್ ಅವ್ರು ಕೈ ಚೆಲ್ತಾರೆ. ಅದೇ ಅವ್ರಿಗೊಂದು ಲಕ್ಕಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಅವರು. 62 ರನ್ ಹೊಡಿತಾರೆ. ಸಾಲ್ಟ್ ಔಟ್ ಆದಮೇಲೆ ಬರ್ತಾರೆ ಪಡಿಕ್ಕಲ್, ಒಳ್ಳೆ ರೀತಿಯ ಬ್ಯಾಟಿಂಗ್. ಪಡಿಕ್ಕಲ್ ಅವರು ಕೂಡ 28 ಬಾಲಲ್ಲಿ 40 ರನ್ನನ್ನು ಹೊಡಿತಾರೆ, 1 ಸಿಕ್ಸರ್, ಅದೇ ರೀತಿಯಲ್ಲಿ 4 4 ಕೂಡ ಹೊಡಿತಾರೆ. ಫೈನಲ್ ಆಗಿ RCB ತಂಡ 17.3 ಓವರ್ಗಳಲ್ಲಿ 175 ರನ್ನನ್ನು ಹೊಡೆದು ವಿಜಯಶಾಲಿ ಆಗ್ತಾರೆ. ಏನೋ ಗೊತ್ತಿಲ್ಲ, ನಮ್ಮ RCB ಅವರು ಹೋಮ್ ಗ್ರೌಂಡ್ ಬಂದರೆ ಯಾಕೋ ಸೋಲ್ತಿದ್ದಾರೆ, ಬಟ್ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಗ್ರೌಂಡ್ಗೆ ಹೋಗಿ ಆಡಿದರೆ ಏನು ಹೊಡಿತಾರೆ ಗುರು. ಏನೋ ಒಂದು ಶಕುನ ಸರಿಯಿಲ್ಲ ಅನಿಸುತ್ತೆ. ಏನಾದರೂ ಮಾಟ ಗೀಟ ಮಾಡಿಸಿದಾರೋ ಏನೋ, ಯಾರಿಗೆ ಗೊತ್ತು. ಬಟ್ ಫೈನಲ್ ಆಗಿ ಇವತ್ತು ಗೆದ್ದುಬಿಟ್ವಿ. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಫೈನಲ್ ಆಗಿ ಹೇಳೋದಂದರೆ ಈ ಸಲ ಕಪ್ ನಮ್ಮದೇ. ಜೈ RCB.